ಯುವರಾಜ್ ಸರ್ ಮತ್ತೆ ರಶ್ಮಿತಾ ಮ್ಯಾಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆಂದ್ರೆ ಅವರಷ್ಟು ಸಪೋರ್ಟ್ ಮಾಡಿದ್ದು ಯಾರು ಸಹ ಇಲ್ಲ, ಟೀಚರ್ಸೇ. ಮತ್ತೆ ಯಕ್ಷಗಾನ, ಚೆಂಡೆ ಮೊದಲೆಲ್ಲ ಬಾರಿಸ್ತೇನೆ. ಅದನ್ನು ಬಿಟ್ಟು ನಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೂಶ್ವಲಿ ನಾನು ಮನೆಯಲ್ಲಿ ಓದುವಾಗ ಮಧ್ಯೆ ಮಧ್ಯೆ ಒಮ್ಮೆ ಚೆಂಡೆ ಬಾರಿಸ್ಲಿಕ್ಕೆ ಚಾಪೆಗೆಲ್ಲ. ನಿಮ್ಮ ಮಾರ್ಕ್ಸಿನ ಹಿಂದೆ ಚೆಂಡೆ ಮೊದಲೇ ಇದೆ? ಹೌದು, ಗ್ಯಾರಂಟಿ. 100%. ಹೌದು. ಪ್ರೆಷರ್ ಅಂತೂ ಖಂಡಿತ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಹೇಳಿದಾಗೆ ಯಕ್ಷಗಾನ ಈಗ ಮೊದಲು ನಮಗೆ ಅದೊಂದು ಬರ್ತೇ ಬಂದಿದೆ ಯಕ್ಷಗಾನ ಹವ್ಯಾಸ. ನನಗೂ ಒಂದು ಖುಷಿಯೇ. ಯಾಕಂದರೆ ನಮ್ಮ ಕ್ಲಾಸಲ್ಲಿ ಇವ ಕೂಡ ಒಬ್ಬ ವಿದ್ಯಾರ್ಥಿ. ಕ್ಲಾಸಲ್ಲಿ ಹಾಗೇನೊಂದು ನಾರ್ಮಲ್ ಎಲ್ಲ ಥರ ಇವ ವಿದ್ಯಾರ್ಥಿ ಅಷ್ಟೇ. ಇವನಿಗೊಂಥರ ಬೇರೆ ಆ ಥರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಒಂಥರ ಖುಷಿಯೇ, ಒಂಥರ ಐ ಆಮ್ ರಿಯಲಿ ಪ್ರೌಡ್ ಆಫ್. PUC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದಿರುವಂತಹ ಬೆಳ್ತಂಗಡಿ ತಾಲೂಕಿನ ಅರಸಿನಮಕ್ಕೆಯ ಬಂಡಿಹೊಳೆಯ ನಿವಾಸಿ ಪ್ರಮುಖ್ ತೊಳ್ಪುಳೆ ಈಗ ನಮ್ಮ ಜೊತೆಗಿದ್ದಾರೆ. ಎಕ್ಸಲೆಂಟ್ ಕಾಲೇಜು ಮೂಡಬಿದ್ರೆಯಲ್ಲಿ ಓದ್ತಾ ಇರುವಂತಹ ಪ್ರಮುಖ್ 596 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮತ್ತು ಅವರ ತಂದೆ ಪುರುಷೋತ್ತಮ್ ತೊಳ್ಪುಳೆ ಕೂಡ ಇದ್ದಾರೆ. ಬಹಳ ಮುಖ್ಯ ಇಲ್ಲಿ ತಂದೆ ಮಗ ಅನ್ನೋದಕ್ಕಿಂತ ಜೊತೆಗೆ ಅವರು ಗುರು ಶಿಷ್ಯರು ಕೂಡ ಹೌದು. ಯಾಕೆಂತಂದ್ರೆ ಅವರ ಪ್ರಾಧ್ಯಾಪಕ ಕೂಡ ಹೌದು. ಪ್ರಮುಖ ಈಗ 596, ಕೇವಲ 4 ಅಂಕ ಕಡಿಮೆ ಅಲ್ವಾ? ಏನ್ ಹೇಳ್ತೀರಿ? ಖುಷಿ ಆಗ್ತಾ ಉಂಟು. ಆಸ್ ಯೂಶುವಲ್ ಪ್ರಯತ್ನ ಪಟ್ಟಿದ್ದೇನೆ, ಹಾಗೆ ಇಷ್ಟು ಮಾರ್ಕ್ ಬಂದಿದೆ ಅಂತ ಹೇಳ್ತೇನೆ. ದೊಡ್ಡ ಒಂದು ಮಾತು ಅಂದ್ರೆ ನಮ್ಮ ಚೇರ್ಮನ್ ಮತ್ತೆ ಸೆಕ್ರೆಟರಿ ಯುವರಾಜ್ ಸರ್ ಮತ್ತೆ ರಶ್ಮಿತಾ ಮ್ಯಾಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆಂದ್ರೆ ಅವರಷ್ಟು ಸಪೋರ್ಟ್ ಮಾಡಿದ್ದು ಯಾರು ಸಹ ಇಲ್ಲ, ಟೀಚರ್ಸೇ. ಮತ್ತೆ ಸಿಕ್ಕಿದಾಗೆಲ್ಲ ಸೆಕ್ರೆಟರಿ ಮ್ಯಾಮ್ ಹೇಗೆ ಓದ್ತಿದ್ದಿ, ಏನ್ ಮಾಡ್ತಿದ್ದಿ ಹಾಗೆಲ್ಲ ಹೇಳ್ತಿದ್ರು. ಒಂದು ಒಳ್ಳೆ ರೀತಿಯ ಸಪೋರ್ಟ್ ನಂಗೆ ಅವರ ಕಡೆಯಿಂದ ಸಿಕ್ಕಿದೆ ಅಂತ ಹೇಳ್ತೇನೆ. ನೀವು ಇನ್ನೂ ಕೂಡ ಓದುವವರಂತೆ, ಸ್ವಲ್ಪ ಆಕ್ಟಿವಿಟೀಸ್ ತುಂಬಾ ನಿಮ್ಮದು ಲೈವ್ಲಿ ಆಗಿರ್ತಿದ್ರಿ ಸದಾ. ಓದು ಕಡಿಮೆ, ಲೈವ್ಲಿ ಜಾಸ್ತಿ ಇತ್ತ ಏನಾದ್ರು? ಹಾಗೆಂತಿಲ್ಲ, ನಾನು ಯೂಶ್ವಲಿ ಓದ್ತಿದ್ದೆ. ಅಂದ್ರೆ ಇಂಟ್ರೆಸ್ಟ್ ಇತ್ತು ನಂಗೆ ಸೈನ್ಸ್ ಫೀಲ್ಡ್ ಅಲ್ಲಿ. ಸೊ ನಾನು ಡೇ ಬೈ ಡೇ ಕ್ಲಿಯರ್ ಮಾಡಿ ಡೌಟ್ಸ್ ಎಲ್ಲ. ಹಾಗೆ ಮತ್ತೆ ನಂದು ಹಾಬೀಸ್ ಎಲ್ಲ ಇತ್ತು. ಅಂದ್ರೆ ಯಕ್ಷಗಾನ, ಚೆಂಡೆ ಮೊದಲೆಲ್ಲ ಬಾರಿಸ್ತೇನೆ ನಾನು. ಅದನ್ನು ಬಿಟ್ಟು ನಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೂಶ್ವಲಿ ನಾನು ಮನೆಯಲ್ಲಿ ಓದುವಾಗ ಮಧ್ಯೆ ಮಧ್ಯೆ ಒಮ್ಮೆ ಚೆಂಡೆ ಬಾರಿಸ್ಲಿಕ್ಕೆ ಚಾಪೆಗೆಲ್ಲ ಕೋಲ್ ಹಿಡ್ಕೊಂಡು, ಹಾಗೆ ಒಟ್ಟೊಟ್ಟಿಗೆ ಆಗ್ತಿತ್ತು ಅದು 2 ಸಹ. ಈ ಮಧ್ಯೆ ಚೆಂಡೆ ಬಾರಿಸುವಂತದ್ದು ಇರ್ಬೋದು, ಇವೆಲ್ಲ ನಿಮ್ಮ ಸ್ಟ್ರೆಸ್ ಅನ್ನ ಏನಾದ್ರು ಬರ್ಸ್ ಮಾಡ್ತಿತ್ತಾ? ಎಕ್ಸಾಕ್ಟ್ಲಿ. ಅದು ಇಲ್ಲದ್ರೆ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಆಗಿ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇರುವಾಗ ಒಂದು ಡಿಸ್ಟ್ರಾಕ್ಷನ್ ಅಂತ ಅಲ್ಲ, ಒಮ್ಮೆ ರಿಲ್ಯಾಕ್ಸ್ ಆಗ್ತದೆ, ಅದೊಂದು ಖುಷಿ ಸಿಗ್ತದೆ. ಒಮ್ಮೆ ಇನ್ನೊಮ್ಮೆ ಸ್ವಲ್ಪ ಓದ್ಲಿಕ್ಕೆ ಇಂಟ್ರೆಸ್ಟ್ ಬಂದಾಗ ಆಗ್ತದೆ. ನಿಮ್ಮ ಮಾರ್ಕ್ಸಿನ ಹಿಂದೆ ಚೆಂಡೆ ಮೊದಲೇ ಇದೆ? ಹೌದು, ಗ್ಯಾರಂಟಿ. 100%. ಹೌದು. ಸರ್, ಏನ್ ಹೇಳ್ತೀರಿ ಮಗನ ಸಾಧನೆ ಬಗ್ಗೆ? ಖುಷಿ ಆಗ್ತಾ ಇದೆ. ಭಾರಿ ಖುಷಿ ಆಯಿತು. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಹಾಗಂತ ಭಾರಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಚೆನ್ನಾಗಿ ಓದ್ತಿದ್ದ. ಮತ್ತು ನಾನು ಹೇಳುವಂಥದ್ದು ಯಾವತ್ತೂ ಅಷ್ಟೇ ಎಲ್ಲ ಸ್ಟೂಡೆಂಟ್ಸಿಗೆ, ಇವನಿಗಂತ ಬೇರೆ ಅಲ್ಲ, ಒಳ್ಳೆ ಗಮನವಿಟ್ಟು ಕ್ಲಾಸ್ ಕೇಳಬೇಕು. ಅದೇ ಮೇನ್ ಕೀ. ದ ಕೀ ಆಫ್ ಶೋಯಿಂಗ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಲಿಸನಿಂಗ್ ಟು ದ ಕ್ಲಾಸ್ ಪರ್ಫೆಕ್ಟ್ಲಿ. ಅವನಿಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ದೆವು, ಹೇಗೂ ನಾನು, ನನ್ನ ಮಿಸಸ್ ಕೂಡ. ಮತ್ತು ಮೇಯ್ನಾಗಿ ಈಗ ಓದಿದ್ದನ್ನು ಅವರು ಯಾವುದು ಮಿಸ್ಟೇಕ್ ಇದೆ, ಈಗ ಎಕ್ಸಾಮ್ ಆಗುವಾಗ ಗೊತ್ತಾಗುತ್ತೆ ಯಾವುದು ಮಿಸ್ಟೇಕ್ ಇದೆ ಅಂತ, ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಓದಬೇಕು ಮೇಯ್ನ್ ಅಂತ ನಾವು ಹೇಳ್ತಿದ್ದೆವು ಅಷ್ಟೇ. ಮತ್ತು ಪ್ರೆಷರ್ ಅಂತೂ ಖಂಡಿತ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಹೇಳಿದಾಗೆ ಯಕ್ಷಗಾನ ಈಗ ಮೊದಲು ನಮಗೆ ಅದೊಂದು ಬರ್ತೇ ಬಂದಿದೆ ಯಕ್ಷಗಾನ ಹವ್ಯಾಸ ಮನೆಯ ವಾತಾವರಣದಿಂದ. ಅವ ಕಲ್ತಿದ್ದಾನೆ, ಈಗ ನಾಟ್ಯ ಕಲ್ತಿದ್ದಾನೆ. ಈಗ ಸದ್ಯಕ್ಕೆ ಅವ ಹಿಮ್ಮೇಳ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈಗ ಸದ್ಯಕ್ಕೆ ಒಂದು SLC ನಂತರ ಆದರೂ ಅವನ ಇಂಟ್ರೆಸ್ಟ್ ಬಿಡದೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಅವನಿಗೆ. ಆದರೂ PUCಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಂತ ಓದುವ ಗಮನ ಜಾಸ್ತಿ ಕೊಡ್ತಿದ್ದ. ಹಾಗಂತ ನಾನು ಹೋದಾಗ ಕರ್ಕೊಂಡು ಹೋಗ್ತಿದ್ದೆ, ಮತ್ತು ತುಂಬ ಟೈಮ್ ವೇಸ್ಟ್ ಮಾಡಿ ಅಲ್ಲ. ಬಟ್ ಅವು ಹೇಳಿದಾಗೆ ಈ ಪ್ರಾಕ್ಟೀಸ್ ಡೈಲಿ ಮಾಡ್ತಿದ್ದವ, ಅದು ನೀವು ಹೇಳಿದಾಗೆ ರಿಲ್ಯಾಕ್ಸ್ ಕೂಡ ಸಿಗ್ತದೆ. ಈಗ ಯಾವುದೇ ಸ್ಟೂಡೆಂಟಿಗೆ ಬೇರೆ ಒಂದು ಹಾಬಿ ಇದ್ದರೆ, ಏನಾದರೂ ಒಂದು ಒಳ್ಳೆ ಹವ್ಯಾಸಗಳಿದ್ರೆ, ಅದು ಖಂಡಿತ ಅವನ ಈ ಸ್ಟ್ರೆಸ್ ಏನಿದೆ, ಬೇಕಾದ ಸ್ಟ್ರೆಸ್ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದು ನನ್ನ ಅಭಿಪ್ರಾಯ. ನೇರವಾಗಿ ಹೇಳ್ಬೋದು ನೀವು ಈ ರ್ಯಾಂಕಿನ ಹಿಂದೆ ಯಕ್ಷಗಾನ ಇದೆ ಅಂತ? ಖಂಡಿತ. ಯಕ್ಷಗಾನ ಅಂದ್ರೆ ಆ ಒಂದು ಹವ್ಯಾಸ. ನಮ್ಗೆ ಅದೃಷ್ಟವಶಾತ್ ಯಕ್ಷಗಾನ ಒಂದು ಹವ್ಯಾಸ ಬಂತು, ಅದು ಖಂಡಿತ ಎಫೆಕ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಪಾಸಿಟಿವ್, ಒಂದು ಒತ್ತಡ ನಿವಾರಣೆ, ತುಂಬಾ ಖುಷಿ ಕೊಡ್ತದೆ ಅದು ನಮ್ಗೆ ಬೇಕು ಅಂತ ಮಾಡುವಂಥದ್ದು. ಈಗ ಓದು ಕೂಡ ಹಾಗೆ, ನಮ್ಗೆ ಬೇಕು ಅಂತ ಮಾಡಿದ್ರೆ ಅಷ್ಟು ಖುಷಿಯಾಗಿ ನಾವು ಕಲಿಬಹುದು, ಮತ್ತೆ ಅದೇ ತರ ಅದರ ಪರ್ಫಾರ್ಮೆನ್ಸ್ ತೋರಿಸ್ಬಹುದು. ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಿದ್ದೆವು. ಈಗ ನನ್ನ ಮಿಸಸ್ ಕೂಡ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇದೆ, ಅವಳು ಕೂಡ ಕಲ್ತಿದ್ದಾಳೆ. ಹಾಗಾಗಿ ಅದು ಹೌದು, ನೀವು ಹೇಳಿದಾಗೆ ಸ್ವಲ್ಪ ಅದು ಪಾಸಿಟಿವ್ ಬರ್ತದೆ. ಸ್ವಲ್ಪ ಮಗನಾಗಿ ಮಾತಾಡಿದ್ವಿ, ಗುರುವಾಗಿ. ನಂಗೂ ಒಂದು ಖುಷಿಯೇ. ಹಾಗಾದ್ರೆ ನಮ್ಮ ಕ್ಲಾಸಲ್ಲಿ ಇವ ಕೂಡ ಒಬ್ಬ ವಿದ್ಯಾರ್ಥಿ.
ಕ್ಲಾಸಲ್ಲಿ ಹಾಗೇನೋದು ನಾರ್ಮಲ್ ಎಲ್ಲ ತರ ಇವ ವಿದ್ಯಾರ್ಥಿ ಅಷ್ಟೇ. ಇವನಿಗೊಂಥರ ಬೇರೆ ಆ ಥರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಒಂಥರ ಖುಷಿ, ಒಂಥರ ಐ ಆಮ್ ರಿಯಲಿ ಪ್ರೌಡ್ ಆಫ್. ಕಾಂಬಿನೇಷನ್ PCMCನೇ ತಗೊಂಡ. ಹಾಗೆ ನಾನು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆದ ಕಾರಣ ನೇರವಾಗಿ ನನ್ನ ವಿದ್ಯಾರ್ಥಿ ಆದ, ಅದು ಖುಷಿ ಇದೆ. ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಬಂತು. ಕಂಪ್ಯೂಟರ್ ಸೈನ್ಸಲ್ಲಿ ಕೂಡ ಒಳ್ಳೆ ಮಾರ್ಕ್ ಬಂತು, 100 ಬಂತು, ಅದು ಕೂಡ ನನಗೆ ಖುಷಿ ಇದೆ. ಮತ್ತೆ ಪ್ರಯತ್ನಕ್ಕೆ ಇನ್ನೂ ಮಾಡಬೇಕಂತ ಅನಿಸಿತು, ಮಾಡ್ಬೋದಿತ್ತು ಒಂದೆರಡು, ಅದು ಆಗುವಂಥದ್ದೇ ಸ್ವಾಭಾವಿಕ. ಮತ್ತೆ ಮುಖ್ಯವಾಗಿ ಎಲ್ಲರಿಗೆ ಚೇರ್ಮನ್ ಆದ ಯುವರಾಜ್ ಸರಿಗೂ ಮತ್ತೆ ಸೆಕ್ರೆಟರಿ ಮೇಡಮ್ ರಶ್ಮಿತಾ ಮೇಡಮ್ ಅವರಿಗೂ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಆ ಸಪೋರ್ಟಿಗೆ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಕೂಡ, ಫ್ಯಾಕಲ್ಟಿ ಮೆಂಬರ್ಸಿಗೂ ಕೂಡ, ಮತ್ತೆ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಮಗ ಅಂತಲ್ಲ, ಇಲ್ಲಿ ಫ್ಯಾಕಲ್ಟಿ ನಾನು ಕಾಲೇಜಲ್ಲಿ, ಹಾಗಂತಲ್ಲ, ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಯೂಸ್ ಮಾಡಬೇಕು ಅಂತ ನಾವು ಹೇಳ್ತಿದ್ದೆವು ಮನೆಯಲ್ಲಿ. ಏನೋ ಆ ಸಪೋರ್ಟ್ ಸಿಗ್ತಾ ಇದೆ, ಏನೋ ಒಂದು ಸಂಸ್ಥೆಯಿಂದಾಗಲಿ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಂದ ಏನೋ ಒಂದು ಆ ಸಹಕಾರ ಸಿಗ್ತಾ ಇದೆ, ಮೋಟಿವೇಶನ್, ಅದನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡಿಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೆವು ಯಾವತ್ತು. ತೃಪ್ತಿ ಸಿಕ್ಕಿದೆ, ಖುಷಿ ಆಯಿತು. ಏನು ಫ್ಯೂಚರ್ ನಂದು ಇಂಜಿನಿಯರಿಂಗ್ ಅಂತ ಪ್ಲಾನ್ ಉಂಟು. CET ಥ್ರೂ ಮಾಡಿ ಎಲ್ಲಿಯಾದ್ರೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವ ಹಾಗೆ. ನಿಮ್ಮ ತಮ್ಮಂದಿರು ತುಂಬಾ ಜನ ನೋಡ್ತಿರ್ತಾರೆ, ಅವರಿಗೆಲ್ಲ ಹೇಗೆ ಓದಬೇಕು, ಎಷ್ಟು ಮಾರ್ಕ್ ತೆಗೆಯುವುದು ಹೇಗೆ? ಓದುದು ಅಂದ್ರೆ ನಾನು ಹೇಗೂ ಪ್ರೆಷರ್ ತುಂಬಾ ತಗೊಳ್ಳಿಲ್ಲ. ಸೊ ಯೂಶ್ವಲಿ ನಾನು ಡೇ ಬೈ ಡೇ ಓದ್ತಿದ್ದೆ. ನನಗೆ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು, ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕು ಡೇ ಬೈ ಡೇ. ಏನಾದರೂ ವರ್ಕ್ ಎಲ್ಲ ಇದ್ರೆ ನಾನು ಮುಗಿಸ್ತಿದ್ದೆ. ಮತ್ತೆ ಕಾನ್ಸಂಟ್ರೇಷನ್ ಇರಬೇಕು ಕ್ಲಾಸಲ್ಲಿ. ಕ್ಲಾಸನ್ನು ಕರೆಕ್ಟಾಗಿ ಕೇಳಿದ್ರೆ ಮತ್ತೆ ಬೇರೆ ಯಾವುದು ಟ್ಯೂಷನ್ ಅದೆಲ್ಲ ಬೇಕಂತಿಲ್ಲ. ಹಾಗೆ ನೋಟ್ಸ್ ಎಲ್ಲ ಬರಿಬೇಕು ಅಷ್ಟೇ. ರ್ಯಾಂಕ್ ಬಂದ ನಂತರ ಏನ್ ಮಾಡಿದ್ರಿ ಮನೆ? ಸಂತೋಷ ಆಯ್ತು ರ್ಯಾಂಕ್ ಬರುವಾಗ, ಯಾಕೆಂದ್ರೆ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೇನೆ. ಆದ್ರೆ ತುಂಬಾ ಜೀವ ಬಿಟ್ಟು ಓದಿದ ಹಾಗೆ ಅಂತ ಏನೂ ಇಲ್ಲ, ಆದ್ರೆ ಪ್ರಯತ್ನ ಪಡ್ಬೇಕು, ಬರ್ತದೆ, ಪ್ರಯತ್ನ ಪಟ್ರೆ ಸಿಗ್ತದೆ ಮಾರ್ಕ್ಸ್ ಅಂತ ಹೇಳ್ತೇನೆ. ಈಗ ಅಂದ್ರೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಓದ್ಲಿಕ್ಕೆ ಆಗ್ತದೆ ಅಂತ? ಆಗ್ತದೆ. ಅದು ಆಕ್ಚುಲಿ ಬೇಕು ನನ್ನ ಪ್ರಕಾರ. ಇಲ್ಲದ್ರೆ ಒಂದೇ ಕಡೆ ಇದ್ರೆ ಅದು ಮತ್ತೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸರ್, ಈ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದು ವಿದ್ಯಾರ್ಥಿಗೆ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್. ಒಂದು ವಿದ್ಯಾರ್ಥಿಗೆ ಈ ಕಲಿಯುವ ಹಂತದಲ್ಲಿ ಈ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಹವ್ಯಾಸ ಬೇಕು. ಅದು ಒಂದು ಏಕತಾನತೆ ಅಂತ ಹೇಳ್ತೇವಲ್ಲ ನಾವು, ಮೊನೋಟೋನಿ ಲೈಫಲ್ಲಿ, ಅದನ್ನು ಬ್ರೇಕ್ ಮಾಡಬೇಕು ಯಾವ ಹಂತದಲ್ಲಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಕಲಿಯುವ ಟೈಮಲ್ಲಿ ಬೇರೆ ಇನ್ನೊಂದು ಇದ್ರೆ, ಈಗ ನೋಡಿ ಈಗಿನ ಕಾಲದಲ್ಲಿ ಹವ್ಯಾಸಗಳು ಮಾಡುವ ಮನಸ್ಸಿದ್ರೆ ಬೇಕಾದಷ್ಟಿವೆ. ಬರವಣಿಗೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ತುಂಬ ಇದೆ. ಈಗ ಇಂಟರ್ನೆಟ್ ಯುಗ, ಏನೆಲ್ಲ ಆಪ್ಷನ್ಸ್, ಐಡಿಯಾಸ್ ನಮಗೆ ಸಿಗ್ತವೆ. ಒಳ್ಳೇದೊಂದೆರಡು, ತುಂಬ ಅಲ್ಲ, ತುಂಬ ಹವ್ಯಾಸ ಮಾಡಿಕೊಂಡ್ರೆ ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ. ಓದುವುದು ಮೇಯ್ನ್, ಅದರೊಟ್ಟಿಗೆ ಇದಿದ್ರೆ ತುಂಬ ಪಾಸಿಟಿವ್ ನನ್ನ ಪ್ರಕಾರ. ಹಾಗಾಗಿ ಈವನ್ ನನ್ನ ಸ್ಟೂಡೆಂಟ್ಸಿಗೂ ಕೂಡ ನಾನು ಏನಾದರೂ ಒಂದು ಒಳ್ಳೆ ಪಾಸಿಟಿವ್ ಹವ್ಯಾಸ ಯಾವುದು ನಿಮಗೆ ಸೂಟೇಬಲ್ ಅದನ್ನು ಬೆಳೆಸಿಕೊಳ್ಳಿ ಅಂತ ನಾನು ಹೇಳ್ತಾನೆ ಇರ್ತೇನೆ. ಹಾಗೆ ಅದೊಂದು ಒಳ್ಳೆಯ ವಿಷಯ, ಇದು ಹವ್ಯಾಸ ಬೇಕು. ಪ್ರಮುಖ್ ತುಳುಪಳೆ ಬಹಳ ಉತ್ತಮ ಸಾಧನೆ, 596 ಅಂಕ, ರಾಜ್ಯದಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇದರ ಹಿಂದೆ ಯಕ್ಷಗಾನದ ಚೆಂಡೆಮದ್ದಳೆ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಏನು ಅಂತಂದ್ರೆ ಒಂದಷ್ಟು ಹೊತ್ತು ಓದೋದು, ಆನಂತರ ಯಕ್ಷಗಾನದ ಚೆಂಡೆ ಬಡಿಯೋದು, ಮೊದಲೇ ಬಡಿಯೋದು, ಇಂಥದ್ದನ್ನ ಹವ್ಯಾಸವನ್ನ ರೂಢಿಸಿಕೊಂಡು ಅದರಿಂದಲೇ ನನಗೆ ಮಾರ್ಕ್ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ತುಂಬಾ ಇಷ್ಟಪಟ್ಟು ಓದಿದ್ದೇನೆ, ಜೊತೆಗೆ ಪ್ರಯತ್ನ ಪಟ್ಟಿದ್ದೇನೆ, ಪ್ರಯತ್ನದ ಜೊತೆಗೆ ನನ್ನ ಹವ್ಯಾಸಗಳು ಕೂಡ ನನಗೆ ಬಹಳ ದೊಡ್ಡ ಸಾಥನ್ನ ನೀಡಿವೆ, ಮೈಂಡ್ ಅನ್ನ ಫ್ರೆಶ್ ಮಾಡಿದೆ, ಅದರ ಜೊತೆಗೆ ಮತ್ತಷ್ಟು ಓದ್ಲಿಕ್ಕೆ ಅದು ಉತ್ತೇಜನ ನೀಡಿದೆ ಅನ್ನುವಂಥ ಮಾತನ್ನ ಪ್ರಮುಖ್ ಮತ್ತು ಅವರ ತಂದೆ ಇಬ್ರು ಕೂಡ ಹೇಳಿದ್ರು. ಇಬ್ರು ಕೂಡ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದ. ಆದಿತ್ಯ ಶೆಟ್ಟಿ ಬಳಂಜೆ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಮೂಡಬಿದ್ರೆ.